ಧೋರಣಿ ಸಾವುದಕ್ಕೆ ಆತುರವೋ ಭೋಗವನ್ನು ಯಥಾತಿಶಯದಿ ಒಪ್ಪಿಸೋ ಶೇಷನೇ ಸಾವಿರ ಹೆಡೆಯನ್ನು ಬಿಚ್ಚಿ ಬುಸುಗುಡುತ್ತಾ ನನ್ನ ಮುಂದೆ ಬಂದು ನಿಂತಿದ್ದೀಯ. ನಿನ್ನ ರೋಷದ ಈ ವೇಷ ನೋಡುವಾಗ ಮನಸ್ಸಿಗೆ ಸಂತೋಷವೇ ಆಗುತ್ತಾ ಇದೆ. ಒಳ್ಳೆಯದು. ಯಾಕೆ ನನಗೊಬ್ಬ ವೈದ್ಯರಾಣಿಯಾಗಿ ಬಂದಿದ್ದೀಯಲ್ಲ, ಅದಕ್ಕಾಗಿ ಯಾಕೆ ಬಂದಿದೆ ಅಂತ ಗೊತ್ತಾ ನಿನಗೆ? ಏನಾಗಬೇಕಾ? ಕರ್ಪೋಷ ನಗರದಿಂದ ಇಲ್ಲಿಯವರೆಗೆ ಬರುವುದಕ್ಕೆ ಕಾರಣವಿದೆ. ಈ ಭೋಗಾವತಿ ಪಟ್ಟಣದ ಸಕಲ ಸಂಪತ್ತನ್ನು ನನಗೆ ಒಪ್ಪಿಸಿದ್ರೆ ಬದುಕುತ್ತೀನಿ, ಇಲ್ಲದಿದ್ರೆ ಬಾಳ ಹಿಡಿದು ನಮ್ಮ ವಸ್ತುಗಳನ್ನು ನಮ್ಮ ಸಂಪತ್ತನ್ನು ಕ್ಷೇಮದಿಂದ ರಕ್ಷಣೆ ಮಾಡ್ತಾ ಬರ್ತಾ ಇದ್ದೇವೆ ನಾವು. ಈ ಸಂಪತ್ತು ನಿಮ್ಗೆ ಏನಾದ್ರೂ ಪ್ರಯೋಜನಕ್ಕೆ ಬರ್ತದ? ಪ್ರಯೋಜನ ಬೇಕು ಅಂತಲ್ಲ, ಅದರ ಮೇಲೆ ಬಾಳ ಸೂಚಿ ಹಾಕಿಕೊಂಡು ಹೀಗೆ ನಿಂತ್ಕೊಂಡು ನಮಗೆ ಕಾಯುವುದೇ ಒಂದು ಕರ್ತವ್ಯ. ಅವರೇ ಕಾಯುವುದು ಯಾರಿಗಾಗಿದ್ದ ಬೇಕಲ್ಲ, ಯಾರಿಗೆ ಕೊಡ್ಲಿಕ್ಕಿದ್ದಲ್ಲ ಅದು, ಅದು ಪಡಿಲಿಕ್ಕೆ ಇರುವವನ ಹತ್ರ ಏನಾದ್ರೂ ಒಂದು ಕಾಲಘಟ್ಟದಲ್ಲಿ ಯೋಗ್ಯತೆ ಬಂದ್ರೆ ಬಂದಿತ್ತು. ಅಷ್ಟರವರೆಗೆ ನೀನು ಬದುಕಿದ್ರಲ್ವಾ? ಬಂದ್ರೆ ಬಂದಿತ್ತು, ನಾವು ಬದುಕಿರ್ತೇವೆ, ಏನು ಸಾಯುವುದಿಲ್ಲ. ನೀನು ಈಗ ಸೆಳೆದುಕೊಳ್ತಿ ಅಂತ ಬಂದ್ರೆ ನೋಡು, ಹಾವಿನ ವಿಷ ಗೊತ್ತಿಲ್ಲ, ಹಾವಿನ ದ್ವೇಷ ವರುಷ ವರುಷ. ನಿನಗೆ 1000 ಹೆಡೆಯಲ್ಲಿ 20,000 ನಾಲಿಗೆ ಇರಬಹುದು. 2 ನಾಲಿಗೆ ಅವನೇ ಏನುತ್ತ ಭಾವಿಸಿದ್ದೀನಿ ನೀನು? ನಿಮ್ಮನ್ನು ಸುಮ್ಮನೆ ಬಿಟ್ಟನಂತ ಭಾವಿಸಿದ್ದೆ. ಪುಂಗಿ ಪುಂಗಿ ಊದಿಯನು, ಪುಂಗಿಗೆ ನೀನು ತಲೆ ಅಲ್ಲಾಡಿಸಬೇಕು. ಕಾಲಗತಿಯನು ನೆನೆದು ಶರಣಾಗತಿಯನೈದುತ್ತಲೀ ಸೋಲನೊಪ್ಪಿದ ನೆಲೆ ಆಯಪುರ ಪಾಲದು ಜಯ ನೀನಹುದು ಬಲೆ ಮೇಲೆ ನಿಪ ಕಪ್ಪಗಳ ಕುಳ್ಳುತ ಪಾಲಿಪುದು ಎನನು ಸೋಲನೊಪ್ಪಿದೆ. ಇದೆಂತದ್ದು? ಇದು ಜಾರ್ತದೆ ಮತ್ತೆ. ಈ ಜಾರುದ್ರಲ್ಲಿ ನೀನು ಹೇಗೆ ಕೂತ್ಕೊಳ್ತೀವಿ ಮಾರೆ? ಅದ್ರಲ್ಲಿ ಒಂದು ಸಂತೋಷ ಉಂಟು. ಬಿದ್ದುಕೊಳ್ಳುದಾ? ನಿನ್ನ ಪೀಠದಲ್ಲಿ ನಾನು ಕುಳಿತುಕೊಳ್ಳುವುದಿಲ್ಲ, ಅದು ನನಗೆ ಆಗ್ಲಿಕ್ಕೂ ಇಲ್ಲ. ಇಲ್ಲಪ್ಪ. ಆದ್ರೆ ಈ ಪಾತಾಳ ಲೋಕ ನನ್ನ ಅಧೀನದಲ್ಲಿ ಇರಬೇಕು. ಒಳ್ಳೇದಾಯ್ತು, ನಾನು ಹೇಳಿದಂತೆ ಕೇಳಬೇಕು. ಹೌದಪ್ಪ. ಏನು ಶರಣ ಬಂದದ್ದು? ಶರಣ ಬಂದದ್ದು ನನಗೆ ಯುದ್ಧ ಎಲ್ಲ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಿನ್ನ ಸಾಮರ್ಥ್ಯ ಎಂತದ್ದು ಗೊತ್ತಾಯ್ತಾ? ಹೌದಪ್ಪ. ಸರ್ವ ಸಾಮರ್ಥ್ಯವನ್ನು ಅರಿತಂತಹ ನಾನು ಇನ್ನು ಕಾಳಗವನ್ನು ಮಾಡಿ ಪ್ರಯೋಜನ ಇಲ್ಲ ಅಂತ ಗೊತ್ತಾಯ್ತು. ಆದ್ರೆ ಒಂದು ನಿನ್ನಲ್ಲಿ ಕೇಳಿಕೆ, ಏನು? ಸೋತಂತಹ ನಮ್ಮನ್ನು ಕಡಿದು ಕೊಲ್ಲುವುದಕ್ಕೆ ನೀ ಮುಂದಾಗಬಾರದು. ಹಾಗೆ ಮಾಡಿದೆ ಅಂತ ಆದ್ರೆ ನಮ್ಮ ಸಂತತಿ ಉಳಿಲಿಕ್ಕಿಲ್ಲ. ನಾನು ಕಡಿದು ಕೊಲ್ಲುವುದಿಲ್ಲ, ನನಗೆ ಯಾಕೆ ಒಂದು ದೋಷ ಬರುವುದು? ಹಾಗಾಗಿ ಸಕಲ ಪುರವನ್ನು ನಿನ್ನಿಗೆ ಕೈಯಾರೆ ಕೊಡ್ತೇನೆ. ಆಗ ಲೋಕವೇ ನನ್ನ ನಿಮ್ಮದ್ದೇ. ಇಲ್ಲಿಪ್ಪ ಕೂತ್ಕೋ. ಹಾಗೆ ಕೂತ್ಕೊಳ್ಳೋದ? ಮತ್ತೆ ನಿಧಾನಕ್ಕೆ ಹೋಗಿ ಕೂತ್ಕೊಂತ ಕೂತ್ಕೊಳ್ಬೇಕು. ಹಾಗೆ ನನ್ನ ಪರವಾಗಿ ನೀನು ಈ ಅಧಿಕಾರಿ ನಾನು ಹೇಳಿದಂತೆ ಕೇಳಬೇಕು. ಕೇಳ್ತಾರೆ, ಸೇವೆ ಮಾಡಲಿಕ್ಕೆ ಬರ್ಬೇಕು. ಆಯ್ತು, ನಾ ಬರ್ತೇನೆ. ನೀ ಕರೆಯುವಾಗೆಲ್ಲ ಬರ್ತೇನೆ. ಅಧೀನದಲ್ಲಿದೆ, ವಿಷಯ ಅದಲ್ಲ. 1000 ವರ್ಷ ಸಮೀಪಿಸ್ತಾ ಇದೆ. ಒಂದೇ ರೇಖೆಯಲ್ಲಿ ನಮ್ಮ ಪುರಗಳು ಜೊತೆಯಾಗುತ್ತಾ ಇದ್ದಾರೆ. ಹಾಗಾದ್ರೆ ಅಣ್ಣಂದಿರಲ್ಲಿ
ಯೋಗಕ್ಷೇಮದ ಬಗ್ಗೆ ವಿಚಾರಣೆ ಮಾಡುವುದಕ್ಕೆ ಸರಿ. ಸ್ವಲ್ಪ ಸಮಯ ಕಾಯಬೇಕಾಗಿದೆ. ನೋಡೋಣ, ಕಾಯ್ತಾ
ಬಾರಿಗೆ ತೋರುತ್ತಾ ಇದೆ ಅಂತಾದ್ರೆ ಏನೋ ಒಂದು ಅನಾಹುತವಾಗುವುದಕ್ಕಿದೆ. ಹಾಗಾದ್ರೆ ನಮ್ಮ ಹೆಂಡತಿಯರ ಪತಿಮತೆ ಹಾಳಾದ್ರೆ ಮಾತ್ರ ತ್ರಿಪುರಾಸುರರಿಗೆ ಬರೋಣ. ಅಲ್ಲೇ ಅರ್ಥಾಮರವನ್ನು ತುಂಬಿಡುವವ ಯಾರು? ಸೂರ್ಯ ಆಗಲಿ ಅಥವಾ ಮತ್ತೊಬ್ಬನೇ ಆಗಲಿ ನಾವು ಹೇಳುವವರಲ್ಲ. ಸಮರ್ಥರು ನೋಡೋಣ.
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.